ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಮೆಹರ್ ಹಾಗೂ ಆಕೆಯ ಪ್ರಿಯಕರ ಬುರುಡುಗುಂಟೆಯ ತೌಸೀಫ್ ಇಬ್ಬರು ಸೇರಿ ತಮ್ಮಿಬ್ಬರ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಮೆಹರಳ ಗಂಡ ದಾದಾಫೀರ್ನನ್ನು ಕೊಲೆ ಮಾಡಿ ಇದೀಗ ಕಂಬಿ ಎಣಿಸುತ್ತಿದ್ದಾರೆ. ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಾಲ್ ಚೌಸಿ ಶಿಡ್ಲಘಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಈ ಪ್ರಕರಣದ ಬಗ್ಗೆ ವಿವರ ನೀಡಿ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ದಾದಾಫೀರ್ ಹಾಗೂ ಮೆಹರಳಿಗೆ ಮದುವೆಯಾಗಿ ವರ್ಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ಮೆಹರ್ ಅದೇ ಗ್ರಾಮದ ಪರಿಚಿತ ತೌಸೀಫ್ನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಳು. ಈ ವಿಚಾರ ಮೆಹರಳ ಗಂಡ ದಾದಾಫೀರ್ ಹಾಗೂ ಕುಟುಂಬದವರಿಗೆ ತಿಳಿದಿದ್ದು ಪಂಚಾಯಿತಿ ಮಾಡಿ ಇಬ್ಬರಿಗೂ ಬುದ್ಧಿವಾದ ಹೇಳಿದ್ದಾರೆ. ಆದರೂ ಇಬ್ಬರ ನಡುವೆ ಕದ್ದು ಮುಚ್ಚಿ ಅಕ್ರಮ ಸಂಬಂಧ ಮುಂದುವರಿಯಲಾಗಿತ್ತು ಎನ್ನಲಾಗಿದೆ. ಮೃತನ ಅಕ್ಕ ತಂಗಿಯರು ಒಂದು ಅನುಮಾನ ಬರುತ್ತೆ ಅವ್ರಿಗೆ. ಅಂದ್ರೆ ಫಸ್ಟ್ ಇಂದನೂ ಅನುಮಾನ ಇರುತ್ತೆ. ಆ ಸಂಬಂಧ ಒಂದು ದೂರನ ಠಾಣೆಗೆ ನೀಡ್ತಾರೆ. ಅವ್ರಿಗೆ ಈ ಹಿಂದೆ ಫ್ರೆಂಡ್ ಆಗಿದ್ದಂತ ಫೈರೋಜ್ ಹತ್ರ ಅವನು ಕೊಲೆ ಮಾಡಿರೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿರ್ತಾನೆ. ಆ ಸಂಬಂಧ ಇವರು ನಿನ್ನೆ ಅಂದ್ರೆ 30/6/2022 ಠಾಣೆಗೆ ಹಾಜರಾಗಿ ದೂರ ನೀಡ್ತಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ದಾದಾಫೀರ್ನನ್ನು ಮುಗಿಸಲು ಇಬ್ಬರು ಸೇರಿ ಸಂಚು ರೂಪಿಸಿದ್ದಾರೆ. ಅವಧಿ ಮೀರಿದ ಒಂದಷ್ಟು ಮಾತ್ರೆಗಳನ್ನು ಪುಡಿ ಮಾಡಿ ಹಾಲಿನಲ್ಲಿ ಹಾಕಿದ ಮೆಹರ್ ಅದನ್ನು ಗಂಡ ದಾದಾಫೀರ್ಗೆ ಕೊಟ್ಟಿದ್ದಾಳೆ. ಅದರಂತೆ ಕಳೆದ ವರ್ಷ ನವೆಂಬರ್ 26ರಂದು ಹಾಲು ಕುಡಿದ ದಾದಾಫೀರ್ ಮೃತಪಟ್ಟಿರಲಿಲ್ಲ. ಬದಲಿಗೆ ಪ್ರಜ್ಞಾಹೀನನಾಗಿದ್ದಾನೆ. ಉಸಿರಾಡುತ್ತಿದ್ದನ್ನ ಕಂಡ ಇಬ್ಬರು ತೌಸೀಫ್ ತಂದಿದ್ದ ಕೋಳಿ ಸುಡುವ ಗನ್ನಿಂದ ದಾದಾಫೀರ್ನನ್ನ ಸುಟ್ಟಿದ್ದು, ಮೃತಪಟ್ಟ ಮೇಲೆ ಆ ಕೊಠಡಿಗೆ ಒಳಗಿನಿಂದ ಚಿಲಕ ಹಾಕಿ ದಾದಾಫೀರ್ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ನಂಬಿಸುವ ನಾಟಕವಾಡಿದ್ದಾರೆ. ಟ್ಯಾಬ್ಲೆಟ್ ಅಥವಾ ಯಾವ್ದು ಹಳೆ ಮಾತ್ರೆಗಳನ್ನ ಅದು ಯಾವ್ದು ಅಂತ ಹೇಳಿದ್ರೆ ಹಳೆ ಮಾತ್ರೆಗಳನ್ನ ಒಂದು ಹಾಲ್ನಲ್ಲಿ ಬೆರೆಸ್ಬಿಟ್ಟು ನಂತರ ಅವರು ಮತ್ತೆ ಬಂದು ಮಲ್ಕೊಂಡ್ಮೇಲೆ ಕೋಳಿ ಸುಡೋ ಬರ್ನಲ್ ಬರುತ್ತೆ, ಗ್ಯಾಸ್ ಬರ್ನಲ್, ಅದರಿಂದ ಸುಟ್ಟು ಸಾಯಿಸ್ತಾರೆ. ಅವನು ಸೀಮೆಣ್ಣೆ ಹಾಕೊಂಡು ಸತ್ತಿರುತ್ತಾನೆ ಅಂತ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಡೋರ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಅವರೇ ಜೋರಕ್ಕೆ ತಟ್ಟಿದ ತರ ಇತರೆ ಒಂದಿಬ್ಬರನ್ನ ಕರೆಸ್ಬಿಟ್ಟು ಡೋರ್ನ ಓಪನ್ ಮಾಡ್ದಂಗೆ ನಾಟಕ ಮಾಡಿ ಇದು ಸೀಮೆಣ್ಣೆಯಿಂದ ಕೊಲೆ ಆಗಿರ್ತಾನೆ ಅಂತ ತಿಳಿಸ್ತಾರೆ. ಅವ್ರ ಕಡೆಯಿಂದ ರಿಕವರಿ ಕೂಡ ಮಾಡಿದ್ದಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಮತ್ತೆ ಅದು ಯೂಸ್ ಮಾಡಿದಂತ ಗನ್ ಬರ್ನಲ್ ಮತ್ತೆ ರೆಗ್ಯುಲೇಟರ್ ಎಲ್ಲ ರಿಕವರಿ ಮಾಡಿ ಮೃತ ದಾದಾಫೀರ್ ಸಹೋದರಿ ರೇಷ್ಮಾ ತೇಜ್ ನೀಡಿದ ದೂರಿನ ದಾಖಲಿಸಿಕೊಂಡಿದ್ದ ದಿಬ್ಬುರಹಳ್ಳಿ ಠಾಣೆ ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿ, ಮೆಹರಳ ಮೊಬೈಲ್ ಕಾಲ್ ಡೀಟೇಲ್ಸ್ ಇನ್ನಿತರೆ ತಾಂತ್ರಿಕ ವರದಿಗಳ ಆಧಾರದ ಮೇಲೆ ಖಚಿತ ಮಾಹಿತಿ ಮೇರೆಗೆ ಮೆಹರ್ ಹಾಗೂ ತೌಸೀಫ್ನನ್ನ ಬಂಧಿಸಿ ವಿಚಾರಿಸಿದಾಗ ಇಬ್ಬರು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ವಿವರಿಸಿದರು. ಸಿಪಿಐ ಧರ್ಮೇಗೌಡ, ದಿಬ್ಬುರಹಳ್ಳಿ ಠಾಣೆಯ ಎಸ್ಐಟಿಎಸ್ ಪಾಪಣ್ಣ ಹಾಜರಿದ್ದು ಪ್ರಕರಣವನ್ನ ಭೇದಿಸಲು ಶ್ರಮಿಸಿದ ಸಿಬ್ಬಂದಿ ನಂದಕುಮಾರ್, ಸುನೀತಾ, ಸುನಿಲ್ ಕುಮಾರ್ ಅವರನ್ನ ಅಭಿನಂದಿಸಿದ್ರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.